ಫ್ಯಾಸಿಸ್ಟ್ ಶಕ್ತಿಗಳು ಆಯುಧ ಮುಖೇನ ಹತ್ಯಾಕಾಂಡವನ್ನು ನಡೆಸಲು ಆರಂಭಿಸಿದೆ. ಮುಂದಿನ ದಿನಗಳಲ್ಲಿ ದೇಶದ ಎಲ್ಲಿ ಬೇಕಾದರೂ ಇಂತಹ ಕೃತ್ಯ ನಡೆಯುವ ಸಂಭವ ಇದೆ. ಇದನ್ನು ವಿರೋಧಿಸುವತ್ತ ಜನ ಸಿದ್ಧರಾಗಿರಬೇಕು ಎಂದು ಸಂಯುಕ್ತ ನಾಗರಿಕ ವೇದಿಕೆ ಅಧ್ಯಕ್ಷ ಸಿದ್ದಿಕ್ ತಲಪಾಡಿ ಹೇಳಿದರು. ಅವರು ಸಂಯುಕ್ತ ನಾಗರಿಕ ವೇದಿಕೆ ಕೆಸಿ ರೋಡ್ ಇದರ ವತಿಯಿಂದ ದೆಹಲಿಯಲ್ಲಿ ನಡೆದ ಹತ್ಯಾಕಾಂಡ ಮತ್ತು ಮುಸ್ಲಿಮರ ವಿರುದ್ಧ ವ್ಯವಸ್ಥಿತವಾಗಿ ಫ್ಯಾಸಿಸ್ಟ್ ಶಕ್ತಿಗಳು ಮಾಡುತ್ತಿರುವ ಕ್ರೌರ್ಯವನ್ನ ಖಂಡಿಸಿ ಕೆಸಿ ರೋಡ್ ಜಂಕ್ಷನ್ನಲ್ಲಿ ನಡೆದ ಮೊಂಬತ್ತಿ ಪ್ರತಿಭಟನೆ ಹಾಗೂ ಮೌನ ಪ್ರಾರ್ಥನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭ ದೆಹಲಿಯಲ್ಲಿ ಹತ್ಯೆಗೀಡಾದ ಅಮಾಯಕರಿಗೆ ಗೌರವಾರ್ಥವಾಗಿ 3 ನಿಮಿಷಗಳ ಕಾಲ ಮೌನ ಪ್ರಾರ್ಥನೆಯನ್ನ ನಡೆಸಲಾಯಿತು. ಈ ಸಂದರ್ಭ ಗೌರವಾಧ್ಯಕ್ಷ ಅಬ್ಬಾಸ್ ಪೇರಿಬೈಲು, ಇರ್ಷಾದ್ ಅಜ್ಜಿನಡ್ಕ, ಸಲಾಂ ಉಚ್ಚಿಲ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿತ್ತು. ಫ್ಯಾಸಿಸ್ಟ್ ಶಕ್ತಿಗಳು ಏನು ನಮ್ಮ ಅಮಾಯಕರನ್ನು ಕೊಂದು ಮುಗಿಸುವಂತ ಅವರೇನೋ ಕನಸು ಕಂಡಿದ್ದಾರೆ. ಅದು ಬರೀ ಕನಸು ಮಾತ್ರ. ದಿಲ್ಲಿಯಲ್ಲಿ ಇವತ್ತು ಏನು ನಡೆದಿದೆಯೋ ಅದರಲ್ಲಿ ಹಿಂದೂ ಮುಸ್ಲಿಮರು ಸೇರಿಕೊಂಡು ಆ ಫ್ಯಾಸಿಸ್ಟ್ ಶಕ್ತಿಗಳನ್ನು ಹಿಂದಿಕ್ಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಮಡಿದವರು ಅವರ ಆ ನೋವಿನ ಜೊತೆ ಅವರ ಕುಟುಂಬದಲ್ಲಿ ಆ ನೋವಿನ ಜೊತೆ ನಾವು ಕೂಡ ಇದ್ದೇವೆ ಅಂತ ಈ ಮೂಲಕ ಅವರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಇಂಥ ಕೃತ್ಯಗಳನ್ನು ಏನು ಫ್ಯಾಸಿಸ್ಟ್ ಶಕ್ತಿಗಳು ಪೂರ್ವಯೋಜಿತ ಕೃತ್ಯವಾಗಿ ನಡೆಸ್ತಾ ಬಂದಿದ್ದಾರೆ, ಇದು ಖಂಡಿತ ನೀವು ಯಶಸ್ವಿಯಾಗುವುದಿಲ್ಲ. ಯಾಕೆಂದರೆ ಇವತ್ತು 70-80% ಜನರು ಭಾರತವನ್ನು ಶಾಂತಿಯುತ ಭಾರತವಾಗಿ ಸಂವಿಧಾನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪಿಕೊಂಡು ನಡೆಯುವಂಥ ಜನರು ಇರುವವರೆಗೂ ನಿಮ್ಮ ಈ ಪಿತೂರಿ ಯಶಸ್ವಿಯಾಗುವುದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ.